ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದ್ರೌಪದಿ ಮಾಡಿರುವಂಥ ಯಾವ ತಪ್ಪುಗಳಿಂದಾಗಿ ಮಹಾಭಾರತ ಯುದ್ಧ ನಡೆದಿದೆ ಎನ್ನುವುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ತಿಳಿದಿರುವಂತೆ ಧರ್ಮ ಸಾಧನೆಗಾಗಿ ನಡೆದ ಕುರುಕ್ಷೇತ್ರ ಯುದ್ಧ ದ್ರೌಪದಿ ಮಾಡಿರುವಂಥ ಈ ತಪ್ಪುಗಳಿಂದಾಗಿ ನಡೆದಿದೆ ಅಂತೆ. ಅಂದು ಸ್ವಯಂವರದ ಸಮಯದಲ್ಲಿ ಕರ್ಣ ರಥ ಓಡಿಸುವ ಸಾರಥಿಯ ಮಗ ಎಂದು ಅವಮಾನ ಮಾಡಿದ್ದು ಮೊದಲನೆಯ ತಪ್ಪಾದರೆ, ಇನ್ನು ಎರಡನೆಯ ತಪ್ಪು 5 ಜನ ಸಹೋದರರನ್ನು ಮದುವೆಯಾಗುವ ಪರಿಸ್ಥಿತಿ ಬಂದಾಗ ದ್ರೌಪದಿ ಅದಕ್ಕೆ ಒಪ್ಪಿಕೊಂಡಿರುವುದು. ಇನ್ನು ಮೂರನೆಯ ತಪ್ಪು ಯಾವುದೆಂದರೆ, ಒಂದು ಬಾರಿ ದುರ್ಯೋಧನ ಜಾರಿ ಕೆಸರಿನಲ್ಲಿ ಬೀಳುವಾಗ ಕುರುಡನ ಮಗ ಯಾವತ್ತಿಗೂ ಕುರುಡ ಎಂದು ದುರ್ಯೋಧನನನ್ನು ದ್ರೌಪದಿ ಹೀಯಾಳಿಸಿ ನಗುತ್ತಾಳೆ. ಆ ಮಾತು ದುರ್ಯೋಧನನನ್ನು ಕೆರಳಿಸಿತ್ತು. ಇನ್ನು 4ನೇ ತಪ್ಪು, ದುಶ್ಯಾಸನನ ರಕ್ತದಿಂದ ತನ್ನ ಕೂದಲನ್ನು ತೊಳೆಯುವವರೆಗೂ ತಾನು ತಲೆ ಕೂದಲನ್ನೇ ಕಟ್ಟುವುದಿಲ್ಲ ಎನ್ನುವ ಶಪಥ ಮಾಡುವ ಮೂಲಕ ಪಾಂಡವರನ್ನು ಯುದ್ಧಕ್ಕೆ ಪ್ರಚೋದಿಸಿದ್ದು. ಇನ್ನು ಕೊನೆಯ ತಪ್ಪು, ವನವಾಸದ ಸಮಯದಲ್ಲಿ ಜಯದುರ್ಗನಿಗೆ ಅವಮಾನ ಮಾಡಿದ್ದು. ಈ ಎಲ್ಲ ಕಾರಣಗಳಿಂದಾಗಿಯೇ ಕುರುಕ್ಷೇತ್ರ ಯುದ್ಧ ನಡೆದಿದೆ ಅಂತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.